ಸಂವೇದ್ಯ ಸತ್ಯಾನಂದ ಸ್ವರೂಪಿಣಿ ಲೋಪಾಮುದ್ರಾರ್ಚಿತಾ ಲೀಲಾ ತೃಪ್ತ ಬ್ರಹ್ಮಾಂಡ ಮಂಡಲ ರಾಜ್ಯಸ್ಯ ವಿಜ್ಞಾತ್ರಿ ವೇದ್ಯ ವರ್ಜಿತ ಯೋಗಿನೇ ಯೋಗದಾ ಯೋಗ್ಯ ಯೋಗಾನಂದ ಯುಗಾಂಧರ ಭಾಷರೂಪ ಬ್ರಹ್ಮೇನ ಭಾವ ಭಾವ ವಿವರ್ಜಿತ ಶುಭಕೈ ಸುವಾರಾಧ್ಯ ಭಾಗತಿ ರಾಜರಾಜೇಶ್ವರಿ ರಾಜ್ಯ ರಾಜ್ಯ ವಲ್ಲಭ ರಾಜಕೃಪಾ ರಾಜಪೀಠ ನಿವೇಶಿತ ನಿಜಾಶ್ರಿತ ರಾಜಲಕ್ಷ್ಮೀ ಕೋಶನಾಥ ಚತುರಂಗ ಬಲೇಶ್ವರಿ ಸಾಮ್ರಾಜ್ಯ ಶಾಯಿನಿ ಸತ್ಯ ಸಂದಸಾಗರ ಮೇಖಲಾ ದೀಕ್ಷಿತ ದೈತ್ಯ ಶಮನಿ ಸರ್ವಲೋಕವ ಶಂಕರಿ ಸರ್ವರ್ಥಾದಾತ್ರಿ ಸಾವಿತ್ರಿ ಸಚ್ಚಿದಾನಂದ ರೂಪಿಣಿ ದೇಶಕಾಲ ಪರಿಚ್ಛಿನ್ನ ಸರ್ವಗ ಸರ್ವಮೋಹಿನಿ ಸರಸ್ವತಿ ಶಾಸ್ತ್ರಮಯಿ ಗುಹಂಬಾ ಗುಹ್ಯ ರೂಪಿಣಿ ಸರ್ವಪಾದೇ ವಿನಿರ್ಮುಕ್ತ ಸದಾಶಿವ ಪತಿವ್ರತ ಸಂಪ್ರದಾಯೇಶ್ವರಿ ಸಾಧ್ವಿ ಗುರುಮಂಡಲ ರೂಪಿಣಿ ಕುಲೋತ್ತೀರ್ಣ ಭಗಾರಾಧ್ಯ ಮಾಯಾ ಮಧುಮತಿ ಮಹಿ ರಣಾಂಬಾ ಗುಹ್ಯ ಕಾರಾಧ್ಯ ಕೋಮಲಾಂಗಿ ಗುರುಪ್ರಿಯ ಸ್ವತಂತ್ರ ಸರ್ವತಂತ್ರೇಶಿ ದಕ್ಷಿಣಾರೂಪಿಣಿ ಸನಕಾದಿ ಸಮಾರಾಧ್ಯ ಶಿವಜ್ಞಾನ ಪ್ರದಾಯಿನಿ ಚಿತ್ಕಲಾನಂದಕಲಿಕಾ ಪ್ರೇಮ ರೂಪ ಪ್ರಿಯಂಕರಿ ನಾಮ ಪಾರಾಯಣ ಪ್ರೀತ ನಂದಿ ವಿದ್ಯಾ ನಟೇಶ್ವರಿ ನಿತ್ಯ ಜಗದಿಷ್ಟಾನ ಮುಕ್ತಿದ ಮುಕ್ತಿ ರೂಪಿಣಿ ಲಾಸ್ಯಗಯ ಲಯಕರಿ ಲಜ್ಜಾರಂಭಾದಿ ವಂದಿತ ಭವದಾವ ಸುಧಾವೃತ್ತಿ ಪಾಪಾರಣ್ಯದ ವಾನಲ ದೌರ್ಭಾಗ್ಯ ತೂಲವಾತೂಲ ಜರದಾಂತರ ವಿಪ್ರಭ ಭಾಗ್ಯಾಬ್ಧಿ ಚಂದ್ರಿಕಾ ಭಕ್ತ ಚಿತ್ತಕೇಕಿ ಘನಾಘನ ರೋಗ ಪರ್ವತ ದಂಬೋಲಿ ಮೃತ್ಯುದಾರು ಕುಠಾರಿಕ ಮಹೇಶ್ವರಿ ಮಹಾಕಾಳಿ ಮಹಾಗ್ರಾಸ ಮಹಾಸನ ಅಪರ್ಣಾ ಚಂಡಿಕಾ ಚಂಡ ಮುಂಡಾಸುರ ನಿಶೋಧಿನಿ ಕ್ಷರಾಕ್ಷರಾತ್ಮಿಕಾ ಸರ್ವ ಲೋಕೇಶಿ ವಿಶ್ವಧಾರಿಣಿ ತ್ರಿವರ್ಗಾದಾತ್ರಿ ಸುಭಗ ತ್ರ್ಯಂಬಕ ತ್ರಿಗುಣಾತ್ಮಿಕ ಸ್ವರ್ಗ ಪ್ರವರ್ಗದ ಶುದ್ಧ ಜಪ ಪುಷ್ಪ ನಿಭಾಗೃತಿ ಓಜೋವತಿ ದ್ಯುತಿಧರ ಯಜ್ಞರೂಪ ಪ್ರಿಯಾವ್ರತ ದುರಾರಾಧ್ಯ ದುರಾದರ್ಶ ಪಾಟಲಿ ಕುಸುಮ ಪ್ರಿಯ ಮಹತಿ ಮೇರು ನಿಲಯ ಮಂದಾರ ಕುಸುಮ ಪ್ರಿಯ ವೀರರಾಧ್ಯ ವಿರಡ್ರೂಪ ವಿರಜ ವಿಶ್ವತೋಮುಖಿ ಸತ್ಯಗೃಪ ಪರಾಕಾಶ ಪ್ರಾಣದ ಪ್ರಾಣರೂಪಿಣಿ ಮಾರ್ತಾಂಡ ಭೈರವಾರಾಧ್ಯ ಮಂತ್ರಿಣಿ ರಸ್ಯ ರಾಜಭೋ ತ್ರಿಪುರೇಶಿ ಜಯಸೇನ ಶಿಷ್ಯಗುಣ್ಯ ಪರಾಪರ ಸತ್ಯಜ್ಞಾನಾನಂದರೂಪ ಸಾಮರಸ್ಯ ಪರಾಯಣ ಕಪರ್ದಿನಿ ಕಲಾಮಾಲ ಕಾಮದು ಕಾಮರೂಪಿಣಿ ಕಲಾನಿಧಿ ಕಾವ್ಯಕಲಾ ರಸಜ್ಞ ರಸ ಸೇವದಿ ಪುಷ್ಪಾ ಪುರಾತನ ಪೂಜ್ಯ ಪುಷ್ಕರ ಪುಷ್ಕರೇಕ್ಷಣ ಪರಂಜ್ಯೋತಿ ಪರಂಧಾಮ ಪರಮಾಣು ಪರಾತ್ಪರ ಪಾಶಹಸ್ತ ಪಾಶಹಂತ್ರಿ ಪರಮಂತ್ರ ವಿಭೇದಿನಿ ಮೂರ್ತ ಮೂರ್ತ ನಿತ್ಯತಪ್ತ ಮುನಿಮಾನಸ ಹಂಸಿಕ ಸತ್ಯವೃತ ಸತ್ಯರೂಪ ಸರ್ವಂತರ್ಯಾಮಿನಿ ಸತಿ ಬ್ರಹ್ಮಾಣಿ ಬ್ರಹ್ಮಜನನಿ ಬಹುರೂಪ ಬುಧಾರ್ಜಿತ ಪ್ರಸವಿತ್ರಿ ಪ್ರಚಂಡಜ್ಞ ಪ್ರತಿಷ್ಠಾ ಪ್ರಕಟಾಕೃತಿ ಪ್ರಾಣೇಶ್ವರಿ ಪ್ರಾಣದಾತ್ರಿ ಪಂಚಶರ್ಪೀಠ ರೂಪಿಣಿ ವಿಶ್ವಕಲಾ ವಿವಿಕ್ತಸ್ಥ ವೀರಮಾತಾ ವ್ಯತ್ರಸು ಮುಕುಂದ ಮುಕ್ತಿ ನಿಲಯ ಮೂಲ ವಿಗ್ರಹ ರೂಪಿಣಿ ಭಾವಾಜ್ಞಾ ಭವ ರೋಗಾಗ್ನಿ ಭವಚಕ್ರ ಪ್ರವರ್ತಿನಿ ಛಂದಸಾರ ಶಾಸ್ತ್ರಸಾರ ಮಂತ್ರಸಾರ ತಲೋದರಿ ಉದಾರ ಕೀರ್ತಿ ರುದ್ಧಾಮ ವೈಭವ ವರ್ಣ ರೂಪಿಣಿ ಜನ್ಮ ಮೃತ್ಯು ಜರಾ ತಪ್ತ ಜನ ವಿಶ್ರಾಂತಿದಾಯಿನಿ ಸರ್ವೋಪಾದಿ ದುಷ್ಟ ಶಾಂತಿತೀತ ಫಲಾತ್ಮಿಕ ಗಂಭೀರ ಗಗನಾಂತಸ್ಥ ಗರ್ವಿತ ಗಾನಲೋಲುಪ ಕಲ್ಪನಾರಹಿತ ಕಾಷ್ಟ ಕಾಂತಕಾಂತರ್ಧ ಸಣ್ಣ ಸಾವಿಗೆಯ ಹೊಸೆದು ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ವಿಠಲನಾಮ ತುಪ್ಪವ ಬಿರಿಸಿ ಬಾಯ ಚಪ್ಪರಿಸಿರು ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಆನಂದ ಆನಂದ ಎಂಬು ಎರಡು
ಆನಂದ ಮೂರುತಿ ನಮ್ಮ ಪುರಂದರ ವಿಠಲನ ನೆನೆಯಿರೋ ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ನಮನ ಮಾತ ಉಂಡು ಮಂತಿ ಜಗದೀಶ್ವರಿ ಕಟಿಲ ತಲತ ಗದ್ದಿಗೆದ ಕಟಿಲೇಶ್ವರಿ ಕಟಿಲ ತಲತ ಗದ್ದಿಗೆದ ಕಟಿಲೇಶ್ವರಿ ಸಕಲ ಭಾಗ್ಯ ನಿತ್ಯ ಕೊಡ್ದು ಸರ್ವೇಶ್ವರಿ ಸಕಲ ಭಾಗ್ಯ ನಿತ್ಯ ಕೊಡ್ದು ಸರ್ವೇಶ್ವರಿ ಅಭಯ ಕೊಡ್ದು ಕಾಪುವೇರು ಅಭಯ ಕೊಡ್ದು ಕಾಪುವೇರು ಪರಮೇಶ್ವರಿ ದೇವಿ ಕಟಿಲೇಶ್ವರಿ ಶ್ರೀ ಬ್ರಾಹ್ಮಣಿ ದುರ್ಗಾ ಪರಮೇಶ್ವರಿ ಪರಮೇಶ್ವರಿ ದೇವಿ ಕಟಿಲೇಶ್ವರಿ ಶ್ರೀ ಬ್ರಾಹ್ಮಣಿ ದುರ್ಗಾ ಪರಮೇಶ್ವರಿ ನಮನ ಮಾತ ಉಂಡು ಮಂತಿ ಜಗದೀಶ್ವರಿ ನಮನ ಮಾತ ಉಂಡು ಮಂತಿ ಜಗದೀಶ್ವರಿ ಸೌಭಾಗ್ಯ ನಿಧಿ ಕೂರ್ಪಿ ಶ್ರೀ ಲಕ್ಷ್ಮಿಯೇ ತಾನೆ ಆದ ಒಲಿದರತ್ತ ಶ್ರೀದೇವಿಯೇ ಸೌಭಾಗ್ಯ ನಿಧಿ ಕೂರ್ಪಿ ಶ್ರೀ ಲಕ್ಷ್ಮಿಯೇ ತಾನೆ ಆದ ಒಲಿದರತ್ತ ಶ್ರೀದೇವಿಯೇ ನಿತ್ಯ ಬುದ್ಧಿ ಜ್ಞಾನ ಕೊರ್ಪಿ ವಾಗ್ದೇವಿಯೇ ನಿತ್ಯ ಬುದ್ಧಿ ಜ್ಞಾನ ಕೊರ್ಪಿ ವಾಗ್ದೇವಿಯೇ ತಾನೆ ಆದ ಬೆರೆತರತ ತಾನೆ ಆದ ಬೆರೆತರತ ಕಟಿಲೇಶ್ವರಿಯೇ ಕಟಿಲೇಶ್ವರಿ ದೇವಿ ಪರಮೇಶ್ವರಿ ಶ್ರೀ ಬ್ರಾಹ್ಮಣಿ ದುರ್ಗಾ ಪರಮೇಶ್ವರಿ ಕಟಿಲೇಶ್ವರಿ ದೇವಿ ಪರಮೇಶ್ವರಿ ಶ್ರೀ ಬ್ರಾಹ್ಮಣಿ ದುರ್ಗಾ ಪರಮೇಶ್ವರಿ ನಮನ ಮಾತ ಉಂಡು ಮಂತಿ ಜಗದೀಶ್ವರಿ ನಮನ ಮಾತ ಉಂಡು ಮಂತಿ ಜಗದೀಶ್ವರಿ ಸೃಷ್ಟಿ ಮಲ್ತಿ ಸರ್ವಶಕ್ತಿ ಓಂಕಾರಿಯೇ ಸೃಷ್ಟಿ ಮಲ್ತಿ ಸರ್ವಶಕ್ತಿ ಓಂಕಾರಿಯೇ ಅನ್ನಪೂರ್ಣೆ ಆತರತ್ತ ಕಟಿಲ ಕ್ಷೇತ್ರೊಡೆ ಅನ್ನಪೂರ್ಣೆ ಆತರತ್ತ ಕಟಿಲ ಕ್ಷೇತ್ರೊಡೆ ನೊಪ್ಪು ಕೊಟ್ಟು ಕಾಪುನಂತೆ ಈ ಬ್ರಾಹ್ಮರಿಯೇ ನೊಪ್ಪು ಕೊಟ್ಟು ಕಾಪುನಂತೆ ಈ ಬ್ರಾಹ್ಮರಿಯೇ ಪೇತಿ ಅಪ್ಪೆ ಬೇರೆ ಅತ್ತ ಪೇತಿ ಅಪ್ಪೆ ಬೇರೆ ಅತ್ತ ನಮ್ಮ ಪುಣ್ಯೊಡೆ ಶುಕ್ರವಾರ ಶುಭವ ತರುವ ವಾರ ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ ಇಂದು ಶುಕ್ರವಾರ ಶುಭವ ತರುವ ವಾರ ಇಂದು ಶುಕ್ರವಾರ ಶುಭವ ತರುವ ವಾರ ಸುವಾಸಿನಿಯರಿಗೆ ಕುಂಕುಮ ಹಚ್ಚಿ ಸಂಭ್ರಮದಿಂದ ಬಾಗಿಲ ನೀಡಿ ಸುವಾಸಿನಿಯರಿಗೆ ಕುಂಕುಮ ಹಚ್ಚಿ ಸಂಭ್ರಮದಿಂದ ಬಾಗಿಲ ನೀಡಿ ಸರ್ವ ಮಂಗಳೆಯ ಕೀರ್ತಿಯ ಹಾಡಿ ಸಕಲ ಭಾಗ್ಯವ ಬೇಡುವ ವಾರ ಇಂದು ಶುಕ್ರವಾರ ಶುಭವ ತರುವ ವಾರ ಇಂದು ಶುಕ್ರವಾರ ಶುಭವ ತರುವ ಭವಾನಿ ಅಂಬ ಭವಾನಿ ಜಗದಂಬ ಭವಾನಿ ಜಗದ ಜನನಿ ಜಗದಂಬ ಅಂಬಾ ಜಗದ ಜನನಿ ಜಗದಂಬ ಶಾರದೆ ಸಂಗೀತ ವಾಹಿನಿ ಶಾರದೆ ಸಂಗೀತ ವಾಹಿನಿ ಶುಂಭನಿ ಶುಂಭ ಪ್ರಾಣಹಾರಿಣಿ ಶುಂಭನಿ ಶುಂಭ ಪ್ರಾಣಹಾರಿಣಿ ಜಗತ ಜನನಿ ಜಗದಂಬ ಅಂಬಾ ಜಗತ ಜನನಿ ಜಗದಂಬ ಮಹಿಷಾಸುರಮರ್ದಿನಿ ಕಲ್ಯಾಣಿ ಮಹಿಷಾಸುರಮರ್ದಿನಿ ಕುಮಾರಿ ಹೋಮಾಲೆಯಾಗಿರೆ ಧಾನ್ಯ ಲಕ್ಷ್ಮಿಗೆ ನೀವು ಧೂಪ ದೀಪ ಹಚ್ಚಿರೆ ಧಾನ್ಯ ಲಕ್ಷ್ಮಿಗೆ ನೀವು ಧೂಪ ದೀಪ ಹಚ್ಚಿರೆ ಕನಕ ಲಕ್ಷ್ಮಿಗೆ ನೀವು ನೈವೇದ್ಯ
ತನ್ನಿರಿ, ಕನಕಲಕ್ಷ್ಮಿಗೆ ನೀವು ನೈವೇದ್ಯವ ತನ್ನಿರಿ. ಆದಿಲಕ್ಷ್ಮಿ ದೇವಿಗೆ ಆರತಿಯ ಎತ್ತಿರಿ, ಅರಿಶಿನ ಕುಂಕುಮ ಹಚ್ಚಿ ಮಾಲೆ ಹಾಕಿರಿ. ಆದಿಲಕ್ಷ್ಮಿ ದೇವಿಗೆ ಆರತಿಯ ಎತ್ತಿರಿ, ಅರಶಿನ ಕುಂಕುಮ ಹಚ್ಚಿ ಮಾಲೆ ಹಾಕಿರಿ. ಬಲದ ಕಾಲು ಮುಂದೆ ಇಟ್ಟು ಹೊಸಿಲ ದಾಟಿ ಬಾರಮ್ಮ, ಭಾಗ್ಯಲಕ್ಷ್ಮಿ ಮಾಂಗಲ್ಯ ಸೌಭಾಗ್ಯವ ನೀಡಮ್ಮ. ಬಲದ ಕಾಲು ಮುಂದೆ ಇಟ್ಟು ಹೊಸಿಲ ದಾಟಿ ಬಾರಮ್ಮ, ಭಾಗ್ಯಲಕ್ಷ್ಮಿ ಮಾಂಗಲ್ಯ ಸೌಭಾಗ್ಯವ ನೀಡಮ್ಮ. ಹಾಲು ತುಪ್ಪ ಹೊಳೆ ಹರಿಸಿ ಅರಿಶ ಸುಖವತಾರಮ್ಮ. ತೆರೆಯನುಗ ನಮ್ಮ ಮಾತ್ರ ತೆರೆಯುನತ್ತೆ ನಮ್ಮ ಜೋಕ್ಲಿಗೆ ನಮ್ಮ ಕುಟುಂಬ ಸಂಸಾರ ಸಮಾಜಗೂ ತೆರೆಪವನ ಎಡ್ಡ ಬೇಲೆಯನ್ನು ಮಲ್ಪಗ ಪನೊಂದು ಈ ಕಜ್ಜೋಡು ಉಪ್ಪುನಂಚಿನ ಮಾತೆರೆಲ್ಲ ಮೂಕೆಡೆ ಎದುಕೊಂಡೊಂದು ಇತ್ತ ಆಶಿಕ್ ಮಾಡೋ ಮೆರೆದ ಬಹುದೇ. ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಒಂದು ಸಣ್ಣ ತುಣುಕನ್ನು ಕೊಡ್ತೀನಿ ಅಷ್ಟೇ, ನಾನು ದೊಡ್ಡ ಮಟ್ಟಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆಂತ ಹೇಳಿದ್ರೆ ತಿಳಿದವರು ಇಲ್ಲಿ ಮುಂದೆ ಕೂತಿದ್ದಾರೆ. ಒಂದು ದಿನ ಪಾರ್ವತಿ ದೇವಿ ಬಂದು ಶಿವನಲ್ಲಿ ಕೇಳ್ತಾಳೆ. ಏನು ಕೇಳ್ತಾಳೆ ಅಂತ ಹೇಳಿದ್ರೆ, ಈ ಜಗತ್ತಿನಲ್ಲಿ ಪರಮ ಪವಿತ್ರವಾದಂತಹ ಒಂದು ವೃತ ಯಾವುದಾದ್ರೂ ಇದ್ರೆ ಯಾವುದು ಅಂತ ಹೇಳಿ ಕೇಳ್ತಾಳೆ. ಆಗ ಶಿವ ಹೇಳ್ತಾನೆ, ಅದು ವರಮಹಾಲಕ್ಷ್ಮಿ ದೇವರ ವೃತ ಅಂತ ಹೇಳಿ. ಅದಕ್ಕೆ ಅವಳು ಮತ್ತೆ ಕೇಳ್ತಾಳೆ ಏನು ಅಂತ ಹೇಳಿದ್ರೆ, ಹೇಗೆ ಮಾಡೋದು ಅದನ್ನು, ಎಲ್ಲಿ ಆರಂಭ ಆಯ್ತದು, ಅದರಿಂದ ಉಪಯೋಗ ಏನು ಅಂತ ಹೇಳಿ. ಆಗ ಶಿವ ಪ್ರತ್ಯುತ್ತರವನ್ನು ಕೊಡ್ತಾನೆ. ಏನು ಅಂತ ಹೇಳಿದರೆ, ಚಾರುಮತಿ ಅನ್ನುವಂತಹ ಒಬ್ಬ ಹೆಣ್ಮಗಳಿಗೆ, ಪರಮ ಪತಿವ್ರತೆಗೆ ಒಂದಿನ ಕನಸಲ್ಲಿ ಲಕ್ಷ್ಮೀದೇವಿ ಬರ್ತಾರೆ. ಬಂದು ಹೇಳ್ತಾರೆ ಏನು ಅಂತ ಹೇಳಿದರೆ, ಅಷ್ಟೈಶ್ವರ್ಯಗಳನ್ನು ನಿನಗೆ ಕೊಡ್ತೀನಿ, ಈ ವ್ರತ ಮಾಡು ಅಂತ ಹೇಳ್ತಾರೆ. ಅಲ್ಲಿಂದ ಪ್ರಾರಂಭವಾದಂತಹ ವ್ರತ. ಅವಳು ವ್ರತವನ್ನು ಮಾಡ್ತಾಳೆ. ತನ್ಮೂಲಕವಾಗಿ ಲೋಕಾ ಸಮಸ್ತ ಸುಖಿನೋ ಭವಂತು ಅನ್ನುವಂಥ ರೀತಿಯಲ್ಲಿ ಸರ್ವರಿಗೂ ಒಳ್ಳೆಯದಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾಳೆ. ಅಲ್ಲಿಂದ ಆರಂಭ ಆಗುತ್ತೆ ಅನ್ನುವಂಥ ಪ್ರತೀತಿ. ನಮ್ಮಲ್ಲಿ ಕೆಲವೊಂದು ವಿಚಾರ ಇದೆ. ಏನು ಅಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ವರಮಹಾಲಕ್ಷ್ಮಿಯ ಹಬ್ಬದ ಸಂದರ್ಭದಲ್ಲಿ ಇರಬೇಕು ಅಂತ ಹೇಳಿ. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ನಾವು ನಿತ್ಯ ಜೀವನದಲ್ಲಿ ಏನನ್ನು ಅಳವಡಿಸಿಕೊಳ್ಳಬೇಕೋ ಅವೆಲ್ಲವೂ ಕೂಡ ಒಂದೊಂದಿನಕ್ಕೆ ಆಗುತ್ತಾ ಇದೆ. ಶ್ರಾವಣ ಮಾಸದ ಮೊದಲನೆಯ ಹುಣ್ಣಿಮೆಯಲ್ಲಿ ಬರ್ತದೆ ಈ ಹಬ್ಬ. ಒಬ್ಬರು ಹಿರಿಯರು ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ಮಹಿಳೆ ಆ ಸಂದರ್ಭದಲ್ಲಿ ಇರಬೇಕು ಅಂತ ಹೇಳಿ. ನೇರವಾಗಿ ಒಬ್ರು ಹೇಳ್ತಾರೆ, ಫ್ಯಾಷನ್ ಗುಡೋಡು ಅಂತ. ಆ ಸಂದರ್ಭದಲ್ಲಿ ಬಿಂದಿಯನ್ನು ಹಾಕಬೇಕು. ಯಾಕೆ ಬಿಂದಿಯನ್ನು ಹಾಕಬೇಕು? ನಮ್ಮದೆಲ್ಲ ನಮ್ಮ ಧರ್ಮ ಇದೆಯಲ್ಲ, ಇದು ಸಾಮಾನ್ಯ ಧರ್ಮ ಅಲ್ಲ. ವಿಮಾನವೇ ಇಲ್ಲದಂತಹ ಸಂದರ್ಭದಲ್ಲಿ, ಪುರಾಣದ ಸಂದರ್ಭದಲ್ಲಿ ರಾವಣ ಪುಷ್ಪಕ ವಿಮಾನವನ್ನು ಮಾಡ್ಕೊಂಡು ಹೋಗ್ತಾನೆ. ವೈಜ್ಞಾನಿಕತೆ ಬೆಳೆತಾ ಹೋಗುವಂತಹ ಸಂದರ್ಭದಲ್ಲಿ ಅದರ ಸಮಾನಾಂತರವಾಗಿ ನಮ್ಮ ಧರ್ಮ ಬೆಳ್ಕೊಂಡು ಹೋಗ್ತದೆ. ಬಿಂದಿಯನ್ನ ಇಡಬೇಕು ಅಂತ ಹೇಳ್ತಾರೆ. ಸುಮ್ಮನೆ ಹೇಳಿದಾರ? ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಜ್ಞಾನ ಕೇಂದ್ರ ಯಾವುದು ಕೇಳಿದ್ರೆ ಈ ಹಣೆಯ ಮಧ್ಯಭಾಗ ಇಲ್ಲಿ ಇಡಬೇಕಂತೆ. ಕುಂಕುಮವೂ ಕೂಡ ಇಡಬೇಕಂತೆ ಮೇಲೆ. ಉಂಗುರ ಬೆರಳಲ್ಲಿ ಇಡ್ತಾರೆ. ಯಾಕೆ ಉಂಗುರ ಬೆರಳಲ್ಲಿ ಇಡಬೇಕು ಅಂತ ಹೇಳಿದ್ರೆ, ಸೂರ್ಯನ ಜ್ಞಾನ ಕೇಂದ್ರ ಯಾವುದು ಕೇಳಿದ್ರೆ ಇಲ್ಲಿ ನಮ್ಮ ಬೆರಳು ಅಂತ ಹೇಳ್ತಾರೆ. ಉಂಗುರ ಬೆರಳು, ಅಲ್ಲಿಂದ ಹಣೆಗೆ ತಿಲಕವನ್ನು ಇಡುವಂಥದ್ದು, ಬಳೆಯನ್ನು ಧರಿಸುವಂಥದ್ದು. ಬಹುಶಃ ಇವತ್ತು ಫ್ಯಾಷನ್ ಆಗಿ ಹೋಗಿದೆ, ಬಳೆ ಸ್ವಲ್ಪ ಕಮ್ಮಿ ಆಗಿದೆ. ಗಾಜಿನ ಬಳೆಯನ್ನೇ ಧರಿಸಬೇಕು. ಯಾಕೆ? ನಮ್ಮ ಈ ಮಣಿಗಂಟು ಇದೆಯಲ್ಲ, ಈ ಮಣಿಗಂಟು ನಮ್ಮ ರಕ್ತ ಪರಿಚಲನೆಯನ್ನು ಅತ್ಯಂತ ಧನಾತ್ಮಕವಾಗಿ ಪರಿವರ್ತಿಸ್ತದೆ. ಈ ಬಳೆಗಳು ಮತ್ತೆ 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 ತಾಗಿಕೊಂಡು ಈ ಮಣಿಗಂಟನ್ನು ತಾಗುತ್ತದಲ್ವಾ, ಅಲ್ಲಿಂದ ನಮಗೆ ಶಕ್ತಿ ಹೆಚ್ಚುತ್ತದೆ ಅಂತ ಹೇಳ್ತಾರೆ. ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಮಾಡುವಾಗ ಇಷ್ಟು ಬಳೆ ಹಾಕ್ತಾರೆ. ಯಾಕೆ ಹಾಕ್ತಾರೆ? ಯಾಕೆ ಹಾಕ್ತಾರೆ ಅಂತ ಹೇಳಿ ಕೇಳಿದ್ರೆ, ಆ ಮಗು ಇದೆಯಲ್ಲ, ಗರ್ಭದಲ್ಲಿರುವಂತಹ ಮಗು ಇದೆಯಲ್ಲ, ಆ ಮಗುವಿಗೆ ಅದೇ ಸಂಗೀತ ಅಂತ ಹೇಳ್ತಾರೆ ಬಂಧುಗಳೇ. ರಂಗೋಲಿ ಹಾಕ್ತಾರೆ. ಯಾಕೆ ರಂಗೋಲಿ ಹಾಕ್ತಾರೆ? ಇವತ್ತು ಮನೆ ಮನೆಗಳ ರಂಗೋಲಿ ಕೇವಲ ಮಂದಿರಗಳಿಗೆ ಸೀಮಿತ ಆಗ್ತಾ ಇದೆ. ಯಾಕೆ ರಂಗೋಲಿ ಹಾಕ್ತಾರೆ? ಆ ರಂಗೋಲಿಯ ಆಕಾರವನ್ನು ನೋಡಿದಾಗ ನಮ್ಮ ಮಾನಸಿಕತೆ ಹೆಚ್ಚುತ್ತದೆ. ಯಾವ ರೀತಿ? ಆ ತರಂಗಗಳು ನಮ್ಮ ಮನಸ್ಸನ್ನ, ಮೆದುಳನ್ನು ಸೇರ್ತದೆ ಅಂತ ಹೇಳ್ತಾರೆ ಬಂಧುಗಳೇ. ಈ ರೀತಿಯಲ್ಲಿ
ಬೇರೆ ಬೇರೆ ರೀತಿಯಲ್ಲಿ ಕುಂಕುಮ ಹಾಕುವುದಿರ್ಬೋದು, ಬಳೆಗಳನ್ನು ತೊಡುವುದಿರ್ಬೋದು. ಮುತ್ತೈದೆಯ ರೀತಿಯಲ್ಲಿ ನೀನು ಆ ವರಮಹಾಲಕ್ಷ್ಮಿ ಹಬ್ಬದಲ್ಲಿದ್ದರೆ ಅಷ್ಟೈಶ್ವರ್ಯವನ್ನು ನಿನ್ನ ಕುಟುಂಬಕ್ಕೆ ಕೊಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಪುರಾಣಗಳು ಹೇಳ್ಕೊಂಡು ನಾವು ನಡ್ಕೊಂಡು ಬಂದಿರುವಂಥದ್ದು. ಹೆಣ್ಮಗಳು ಅಂತ ಹೇಳಿದರೆ, ಮಹಿಳೆ ಮತ್ತು ಧರ್ಮ ಅಂತ ಹೇಳಿದರೆ ನಾನು ಹೇಳ್ತೀನಲ್ಲ, ಅವಳು ಎಲ್ಲವನ್ನ ಸಹಿಸಿಕೊಳ್ತಾಳೆ. ಮಹಿಳೆ ಎಲ್ಲವನ್ನ ಸಹಿಸಿಕೊಳ್ತಾಳೆ ಮತ್ತು ಒಪ್ಪಿಕೊಳ್ತಾಳೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದರೆ ಯಾರಾದ್ರೂ ಇಲ್ಲಿ ಇರುವಂಥವರು ತನಗೆ ಮಾತ್ರ ಬೇಡಿದ್ದುಂಟೋ? ಮೊದಲು ಬೇಡೋದು ಯಾರಿಗೆ? ಎನ್ನ ಇಲ್ಲದಾರಿ ಗೆಡ್ಡೆ ಮಲ್ಪು, ಎನ್ನ ಜೋಕ್ಲೆ ಗೆಡ್ಡೆ ಮಲ್ಪು, ಒರಿಂಡ ಎಂಕೆಡ್ಡೆ ಮಲ್ಪು. ಆ ನಿಟ್ಟಿನಲ್ಲಿ ಎಲ್ಲವನ್ನ ಸಹಿಸಿಕೊಂಡು ಎಲ್ಲವನ್ನ ಒಪ್ಪಿಕೊಂಡು ನಡೆಯುವವಳು ನಮ್ಮ ಮಹಿಳೆ, ನಮ್ಮ ಧರ್ಮದ ಮಹಿಳೆ, ಈ ಸನಾತನ ಧರ್ಮದ ನಾರಿ ಅಂತ ಹೇಳ್ತಾರೆ ಬಂಧುಗಳೇ. ಕೆಲವರೆಲ್ಲ ಹೇಳ್ತಾರೆ ಏನು, ಭಾರತಕ್ಕೆ ಅನೇಕ ರಾಜರುಗಳ ದಬ್ಬಾಳಿಕೆ ಆಗ್ತದೆ, ಬ್ರಿಟಿಷರು ಬರ್ತಾರೆ, ಪೋರ್ಚುಗೀಸರು ಬರ್ತಾರೆ, ಅವ್ರು ಬರ್ತಾರೆ, ಇವರು ಬರ್ತಾರೆ, ಸಂಸ್ಕೃತಿ ಹಾಳಾಯ್ತು ಎಲ್ಲ ಹೇಳ್ತಾರೆ. ಏನೆಲ್ಲ ಕೊಂಡೋಗ್ತಾರೆ ಹೇಳ್ತಾರೆ, ದೋಚಿಕೊಂಡು ಹೋಗ್ತಾರೆ. ಗಜನಿ ಬರ್ತಾನೆ, ಗೋರಿ ಬರ್ತಾನೆ, ಎಲ್ಲವನ್ನು ದೋಚಿಕೊಂಡು ಹೋಗ್ತಾರೆ. ಆದರೆ ನಮ್ಮ ಸಂಸ್ಕೃತಿಯನ್ನು ಏನಾದರೂ ಮಾಡ್ಲಿಕ್ಕೆ ಆಗಿದೆಯಾ? ಸ್ವಲ್ಪ ಇಂಗ್ಲಿಷ್ ಬಂದಿರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಇಡೀ ಭಾರತೀಯ ಧರ್ಮವನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ? ನಮ್ಮ ತಾಯಂದಿರು, ನಮ್ಮ ಮಹಿಳೆಯರು ಬೇರೆ ಏನೂ ಅಲ್ಲ. ನಮ್ಮ ಮಹಿಳೆಯರು, ನಮ್ಮ ತಾಯಂದಿರು ನಮಗೇನು ಹೇಳಿಕೊಡ್ತಾರೆ ಅದನ್ನು ನಾವಿವತ್ತು ಹೇಳ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ ಅಷ್ಟೇ, ಬೇರೆ ಏನೂ ಅಲ್ಲ. ಅದಕ್ಕೆ ಉದಾಹರಣೆ ಕೊಡ್ತೀನಿ ಕೇಳಿ. ನಮ್ಮ ಸಂಸ್ಕೃತಿ ಏನಾಗ್ಲಿಲ್ಲ ಹೇಳ್ತೀವಲ್ಲ, ಅದಕ್ಕೆ ಉದಾಹರಣೆ ಕೊಡ್ತೀನಿ. ಹೆಣ್ಮಗಳಿಗೆ ಒಬ್ಳಿಗೆ ಕಾಲಿಗೆ ಮುಳ್ಳು ತಾಗಿದ್ರೆ ಏನು ಹೇಳ್ತಾರೆ? ಹೊರಗಿನ ದೇಶದಲ್ಲಿ ಆಗಿದ್ರೆ ಏನು ಹೇಳ್ತಾರೆ? ಏನೋ ಒಂದು ಬೇರೆ ಪದ ಉಪಯೋಗಿಸ್ತಾರೆ ಇಂಗ್ಲಿಷ್ನಲ್ಲಿ. ಅದೇ ಭಾರತದಲ್ಲಿ ಇದೇ ಊರಲ್ಲಿ ಆಗಿರ್ಬೋದು, ಮುಳ್ಳು ತಾಗಿದ್ರೆ ಮಮ್ಮಿ ಅಂತ ಹೇಳ್ತಾರೆ. ಹೌದಾ? ಸ್ವಲ್ಪ ಇಂಗ್ಲಿಷ್ ಬಂದಿರ್ಬೋದು, ಇಲ್ಲ ಹೇಳುವುದಿಲ್ಲ, ಮಮ್ಮಿ ಅಂತ ಹೇಳ್ತಾರೆ, ಬೊಬ್ಬೆ ಹಾಕ್ತಾರೆ. ಅದೇ ನೋವಾದಾಗ, ಮುಳ್ಳು ತಾಕಿದಾಗ ತಾಯಿಯನ್ನೇ, ತನ್ನ ಮಾತ್ರವನ್ನೇ ನೆನೆಯಬೇಕು ಅಂತ ಹೇಳಿಕೊಟ್ಟದ್ದು ಯಾವ ಧರ್ಮ? ಅದು ನನ್ನ ಧರ್ಮ. ಹೇಳಿಕೊಟ್ಟವರು ಯಾರು? ಇದೇ ತಾಯಂದಿರು, ಮಹಿಳೆಯರು, ಬೇರೆ ಏನೂ ಅಲ್ಲ ಬಂಧುಗಳೇ. ನನ್ನ ಸಂಸ್ಕೃತಿನ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂಥದ್ದು ಅಲ್ಲಿಂದ ಕಲಿಬೇಕಾಗುತ್ತೆ. ಮಹಿಳೆಗೆ ಪರಮ ಪವಿತ್ರವಾದಂಥ ಸ್ಥಾನ ಕೇವಲ ದೇಶೀಯ ಮಹಿಳೆಯರಿಗೆಲ್ಲ, ವಿದೇಶಿಯರಿಗೂ ಕೂಡ ಕೊಟ್ಟಿದ್ದಾರೆ. ಹೇಗೆ ಹೇಳ್ತೀನಿ ಕೇಳಿ. ಅಲೆಕ್ಸಾಂಡ್ರಾ ಅಂತ ಹೇಳಿ ಕೇಳಿರ್ಬೋದು, ಪಠ್ಯ ಪುಸ್ತಕದಲ್ಲೆಲ್ಲ ಬರ್ತಾರೆ ಅಲೆಕ್ಸಾಂಡ್ರಾ ಅಂತ ಹೇಳಿ. ಇಡೀ ಜಗತ್ತನ್ನು ಗೆದ್ದುಕೊಂಡು ಹೋಗ್ತಾನೆ, ಭಾರತಕ್ಕೆ ಬರ್ತಾನೆ. ಭಾರತಕ್ಕೆ ಬಂದಾಗ ಪುರೂರವ ಅನ್ನುವಂತಹ ರಾಜ ಇರ್ತಾನೆ. ಪುರೂರವ ರಾಜನಿಗೆ ಅಲೆಕ್ಸಾಂಡರ್ ಸೋತೋಗ್ತಾನೆ. ಅವ ಬಂದಿ ಆಗುತ್ತಾನೆ. ಬಂದಿ ಆದರೆ ಏನು ಮಾಡಬೇಕು? ಮುಂದೆ ಕೊಲ್ಲಲಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಯಾರು ಅಲೆಕ್ಸಾಂಡರ್ನ ಪತ್ನಿ ಇರ್ತಾಳೆ ನೋಡಿ, ಅವಳು ಈ ಭಾರತೀಯ ಧರ್ಮದ ಬಗ್ಗೆ ತಿಳ್ಕೊಳ್ತಾಳೆ, ಇಲ್ಲಿನ ವಿಚಾರಗಳ ಬಗ್ಗೆ ತಿಳ್ಕೊಂಡು ಓದ್ಕೊಳ್ತಾಳೆ. ಅವಳೇನ್ ಮಾಡ್ತಾಳೆ ಗೊತ್ತೇನು? ಅವಳು ಪುರೂರವನ ಬಳಿ ಓಡಿ ಹೋಗ್ತಾಳೆ, ಹೋಗಿ ಹೇಳ್ತಾಳೆ, ರಕ್ಷೆಯನ್ನ ಕಟ್ತಾಳೆ. ಯಾರಿಗೆ? ಪುರೂರವನಿಗೆ ಹೇಳ್ತಾಳೆ ತನ್ಮೂಲಕವಾಗಿ, ನಾನು ನಿನ್ನ ತಂಗಿಯಾಗಿದ್ದೇನೆ ಮತ್ತು ನನ್ನ ಮಾಂಗಲ್ಯ ಸರಬನ್ನ ರಕ್ಷಿಸುವಂತ ಹೊಣೆ ಯಾರ್ದು ಕೇಳಿದ್ರೆ ಅದು ನಿನ್ನದು ಅಂತ ಹೇಳಿ ತನ್ಮೂಲಕವಾಗಿ ಬಿಡಿಸಿಕೊಂಡು ಜೀವದಾನವನ್ನು ಪಡ್ಕೊಳ್ತಾಳೆ ತನ್ನ ಗಂಡನದ್ದು. ಏನು ಅದ್ಭುತ ಅಲ್ವಾ? ಯಾವ ಧರ್ಮದಲ್ಲಿದೆ ಇಂತಹ ಚರಿತ್ರೆಗಳು, ಇಂತಹ ಪುರಾಣಗಳು? ಮಹಿಳೆ ಅಂತ ಹೇಳಿದ ಕೂಡಲೇ ಸಾಮಾನ್ಯವಾಗಿ ನಾವು ಹೇಳ್ತೀವಿ ಏನು, ಎಲ್ಲವನ್ನ ಸಹಿಸಿಕೊಳ್ತಾಳೆ, ಎಲ್ಲವನ್ನ ಒಪ್ಪಿಕೊಳ್ತಾಳೆ, ಭೂಮಿಗೆ ಮಹಿಳೆ ಅಂತ ಹೇಳ್ತೀವಿ. ನಮ್ಮನ್ನು ಪೊರೆಯುತ್ತಾಳೆ, ನಮ್ಮನ್ನು ಹೊತ್ತುಕೊಂಡಿದ್ದಾಳೆ. ನದಿಗಳಿಗೆ ಹೆಚ್ಚಿನ ನದಿಗಳಿಗೂ ಮಹಿಳೆಯ ಸ್ಥಾನವನ್ನು ಕೊಟ್ಟಿದ್ದೇವೆ, ಹೆಣ್ಣಿನ ಸ್ಥಾನವನ್ನ, ಹೆಣ್ಣಿನ ರೂಪವನ್ನು ಕೊಟ್ಟಿದ್ದೇವೆ, ಮರವನ್ನ ಹೆಣ್ಣಿಗೆ ಹೋಲಿಸ್ತೇವೆ. ಆ ನಿಟ್ಟಿನಲ್ಲಿ ನಮ್ಮ ಜಗತ್ತು ನಿರ್ಮಾಣಗೊಂಡಿದೆ ಬಂಧುಗಳೇ. ನಮ್ಮ ಧಾರ್ಮಿಕತೆ, ನಮ್ಮ ಚಿಂತನೆಗಳು, ನಾವು ಹೇಳ್ತೀವಲ್ಲ ಏನು, ಧರ್ಮ ಚಿಂತನೆ, ಮಹಿಳೆಯರು ಧರ್ಮ ಅಂತ ಹೇಳ್ತೀವಲ್ಲ, ಯಾಕೆ ಹೇಳಬೇಕು? ಅಷ್ಟು ಬೊಬ್ಬೆ ಹಾಕಿ ಯಾಕೆ ಹೇಳಬೇಕು? ಯಾಕೆ ಅಂತ ಹೇಳಿದ್ರೆ, ನಾವು ಹುಟ್ಟಿದ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಹುಟ್ಟಿದವರು ಯಾರು? ಸೀತಾದೇವಿ, ಶಬರಿ, ಅನೇಕ ಮಹಿಳೆಯರು. ಇಡೀ ಜಗತ್ತಿಗೆ ಮಾದರಿಯಾಗುವಂತಹ ಮಹಿಳೆಯರು ಯಾರಾದರೂ ಹುಟ್ಟಿದ್ರೆ ಹೇಳಿದ್ರೆ ಅದು ಸನಾತನ ಧರ್ಮದಲ್ಲಿ. ಅದನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂತ ಜವಾಬ್ದಾರಿ ಯಾರ ಮೇಲಿದೆ ಅಂತ ಕೇಳಿದ್ರೆ ನಮ್ಮೆಲ್ಲರ ಮೇಲಿದೆ. ಆ ನಿಟ್ಟಿನಲ್ಲಿ ಯೋಚನೆಗಳನ್ನ ಹಾಕೊಂಡು ಹೋಗಬೇಕಾಗುತ್ತೆ. ನಾನು ಹೇಳಿದೆ ಒಪ್ಪಿಕೊಳ್ಳೋದು, ಸಹಿಸಿಕೊಳ್ಳೋದು ಅಂತ ಹೇಳಿ. ಒಂದು ಊರಲ್ಲಿ ಅತ್ತೆ ಸೊಸೆ ಇರ್ತಾರೆ. ಅತ್ತೆ ಸೊಸೆ ಭಯಂಕರ ಲಡೈ ಇಲ್ಲಾಡು. 2 ವರ್ಷ ಸರಿ ಇರ್ತಾರೆ, ಕೇವಲ ಮೊದಲ 2 ವರ್ಷ ಸರಿ ಇರ್ತಾರೆ, ಮತ್ತಿನ ಪೂರ್ತಿ ಜಗಳವನ್ನೇ ಮಾಡ್ಕೊಂಡಿರ್ತಾರೆ. ಅತ್ತೆ ಚೊರೆ, ಮಗಳು ಸೊಸೆ ದುಶ್ಚೊರೆ.
ಚೊರಿಯಾದಂಥ ಸಂದರ್ಭದಲ್ಲಿ, ಲಡಾಯಿಯಾಗುವಂಥ ಜಗಳ ಆಗುವಂಥ ಸಂದರ್ಭದಲ್ಲಿ ಅಡಿಗೆ ಬೇರೆ ಮಾಡಿರ್ತಾರೆ. ಅಡಿಗೆ ಬೇರೆ ಮಾಡುವಾಗ ಒಂದು ದಿನ ಇವಳಿಗೆ ತಡಿಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ? ಸೊಸೆಗೆ. ಸೊಸೆ ಏನು ಮಾಡ್ತಾಳೆ? ಒಬ್ಬ ಸನ್ಯಾಸಿಯ ಬಳಿ ಓಡಿ ಹೋಗ್ತಾಳೆ. ಏನು? ಓಡಿಕೊಂಡು ಹೋಗಿ ಹೇಳ್ತಾಳೆ, ಎನ್ನ ಮಾಮಿ ಎಂಕ್ ಭಯಂಕರ ಕಷ್ಟ ಕೊರೊಂದುಲ್ಲೇರೆ, ಆ ಮಾಮಿ ನೆಂಚಾಂಡಲ್ಲ ಅರ್ನ ಕಷ್ಟನು ಉಂಟಾವಡು ಅಂತೇಳಿ. ಸನ್ಯಾಸಿಗೆ ಆಶ್ಚರ್ಯ ಆಗತ್ತೆ, ಹೇಗೆ ನಿಲ್ಲಿಸೋದು? ಅವರೊಂದು ಬಾಟ್ಲಿಯಲ್ಲಿ ದ್ರವ್ಯ ರೂಪದ ವಸ್ತುವನ್ನು ಕೊಡ್ತಾರೆ, ನೀರಿನ ರೂಪದ ವಸ್ತುವನ್ನು ಕೊಡ್ತಾರೆ. ಇದು ವಿಷ, ಸ್ವಲ್ಪ ಸ್ವಲ್ಪವೇ ಕೊಡು ನಿನ್ನ ಅತ್ತೆಗೆ, ಒಂದು 10 ದಿನ ಆದ್ಮೇಲೆ ನಿನ್ನ ಅತ್ತೆ ತೀರಿ ಹೋಗ್ತಾರೆ ಅಂತೇಳಿ. ಇವಳಿಗೆ ಆಶ್ಚರ್ಯ, ಓ 10 ದಿನ ಬೇಲೆ, ಸುಲಭದಲ್ಲಿ ಆಯಿತು. ಅದರಲ್ಲಿ ಕಷ್ಟ ಇದೆ. ಏನು? ಕೊಡೋದು ಹೇಗೆ? ಕೊಡೋದು ಹೇಗೆ? ಅಡಿಗೆ ಬೇರೆ ಬೇರೆ. ಓಡಿಕೊಂಡು ಮನೆಗೆ ಬರ್ತಾಳೆ, ಬಂದು ಹೇಳ್ತಾಳೆ, ಮಾಮಿ ಇನ್ನಿರ್ದಕ್ಕೆ ಅಡಿಗೆ ಮನ್ಕೊಡು, ಜಾನ್ ಮನ್ಪೆ. ಅತ್ತೆಗೆ ಭಯಂಕರ ಶಾಕ್ ಮಾರ. ಯಾಕೆ? ಇಷ್ಟು ದಿನ ಅಡಿಗೆ ಮಾಡಿ ಕೊಡದವಳು, ಉಪ್ಪಿನಕಾಯಿ ಕೇಳಿದ್ರೆ ಕೊಡದವಳು, ಇವತ್ತು ಅಡಿಗೆ ಮಾಡಿ ಹಾಕ್ತೇನೆ ಅಂತ ಹೇಳ್ತಿದ್ದಾಳಲ್ಲ, ಯಾಕೆ? ಆಯ್ತು, ಅಡಿಗೆ ನೀನು ಮಾಡು ಅಂತ ಹೇಳ್ತಾರೆ. ಒಂದು ದಿನ ಒಳ್ಳೆದ್ರಲ್ಲಿ ಸ್ವಲ್ಪವೇ ಬೆರೆಸಿ ಕೊಡ್ತಾಳೆ, ಅತ್ತೆ ಸ್ವೀಕಾರ ಮಾಡ್ತಾರೆ. ಅತ್ತೆಗೂ ಆಶ್ಚರ್ಯ. 2ನೇ ದಿನ ಮತ್ತೆ ಬರ್ತಾಳೆ, ಮಾಮಿ ಇನ್ನಿಲ್ಲ ಅಡಿಗೆ ಅನ್ನನೆ. ಅತ್ತೆಗೆ ಪುನಃ ಆಶ್ಚರ್ಯ. ಹೀಗೆ 10 ದಿನ ಆದಾಗ ಅತ್ತೆ ಕೇಳ್ತಾರೆ, ಏನಮ್ಮ ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದಿ, ಪ್ರೀತಿಯನ್ನು ತೋರಿಸ್ತಾ ಇದ್ದಿ ಅಂತೇಳಿ. ಅದಕ್ಕೆ ಅವಳು ಹೇಳ್ತಾಳೆ, ನಾನು ಅಡಿಗೆಯನ್ನು ಮಾಡ್ತೀನಿ ಅತ್ತೆ, ತೊಂದರೆ ಇಲ್ಲ ಅಂತ ಹೇಳಿ. ಏನೂ ಹೇಳೋದಿಲ್ಲ. ಅಷ್ಟಾಗುವಾಗ ಅತ್ತೆ ಭಾವಿಸ್ತಾರೆ ಏನು ಅಂತ ಹೇಳಿದ್ರೆ, ಇಲ್ಲ ನಾನು ತಪ್ಪು ತಿಳ್ಕೊಂಡಿದ್ದೀನಿ, ಇವಳು ನನ್ನ ಸೊಸೆ ಅಲ್ಲ, ಇನ್ನು ಇವಳು ನನ್ನ ಮಗಳು ಅಂತ ಹೇಳಿ ಅವಳ ಹತ್ರ ಹೇಳ್ತಾಳೆ. ಏನು ಹೇಳ್ತಾಳೆ? ನೀಯನ್ನ ಮಗಳು ಮರ್ಮಲತ್ತ ನಿನ್ನ ನಂಚ ತೂವನ್ನು ನನ್ನ ಎನ್ನರನ್ನು ತಪ್ಪಾಂಡು ಅಂತ ಹೇಳಿ. ಅಷ್ಟಾಗುವಾಗ ಇವಳಿಗೆ ಭಯ ಆಗ್ತದೆ. ಇವಳು ಏನ್ ಮಾಡಿದ್ದು? ಇವಳು ನಾಟಕ. ಇವಳು ಓಡಿ ಸನ್ಯಾಸಿಯ ಬಳಿ ಹೋಗ್ತಾಳೆ. ಸನ್ಯಾಸಿ ಬಳಿ ಏ ಅಣ್ಣ ಮಾಮಿನ ಒರಿಪಾದು ಕೊಡ್ಲ, ನನ್ನ ಅತ್ತೆಯನ್ನು ಬದುಕಿಸಿಕೊಡಿ ಅಂತ ಕೇಳ್ತಾಳೆ. ಅದಕ್ಕೆ ಸನ್ಯಾಸಿ ಹೇಳ್ತಾರೆ, ಏನು? ನಾನು ಕೊಟ್ಟಂಥದ್ದು ವಿಷ ಅಲ್ಲ, ಅದು ನೀರು, ನಿನಗೆ ಬುದ್ಧಿ ಬರಲಿ ಅಂತ ಹೇಳಿ ಮಾಡಿದ್ದು ಅಂತ ಹೇಳಿ. ಜಗತ್ತಿನಲ್ಲಿ ಮಹಿಳೆಯರು ಯಾವಾಗ ಒಪ್ಪಿಕೊಳ್ತಾರೋ ಆಗ ಈ ಜಗತ್ತು ವರ್ಣಮಯ ಜಗತ್ತಾಗುತ್ತೆ ಅಂತ ಹೇಳ್ತಾರೆ. ಯಾಕೆ ಒಪ್ಪಿಕೊಳ್ಳೋದು ಅಂತ ಹೇಳ್ತಾರೆ? ನಮ್ಮ ಧರ್ಮವು ಒಪ್ಪಿಕೊಂಡ ಧರ್ಮ, ಸಹಿಸಿಕೊಂಡ ಧರ್ಮ ಅಲ್ಲ. ಅಮೆರಿಕಕ್ಕೆ ವಿವೇಕಾನಂದರು ಹೋಗ್ತಾರೆ, ಚಿಕಾಗೋಗೆ 1893 ಸೆಪ್ಟೆಂಬರ್ 23 ಹೋಗ್ತಾರೆ. ಹೋಗಿ ಇಲ್ಲಿ ಭಾಷಣ ಮಾಡ್ತಾರೆ. ಭಾಷಣದ ಒಂದೇ ಒಂದು ಲೈನ್ ಮಾತ್ರ ನನ್ನ ಪಠ್ಯಪುಸ್ತಕದಲ್ಲಿದ್ದದ್ದು. ಏನು? ಅಮೇರಿಕಾದ ನನ್ನ ಸಹೋದರ ಸಹೋದರಿಯರೇ. ಬೇರೇನು ಪಠ್ಯಪುಸ್ತಕದಲ್ಲಿಲ್ಲ. ಯಾಕೆಂತ ಹೇಳಿದ್ರೆ ನಮಗೆ ತಿಳಿಯಬೇಕಾದದನ್ನು ಹೇಳಲೇ ಇಲ್ಲ. ಭಾಷಣದ 2ನೇ ಸಾಲಲ್ಲಿ ಹೇಳ್ತಾರೆ, ಏನು? ನನ್ನ ಧರ್ಮ ಹಿಂದೂ ಧರ್ಮ ಬೇರೆ ಧರ್ಮವನ್ನ ಸಹಿಸಿಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಸಹಿಸಿಕೊಳ್ಳೋದಿಲ್ಲ ಅಂತ ಹೇಳಿ ಇಡೀ ಸಭೆಗೆ, ಧರ್ಮ ಪ್ರಚಾರಕರಿಗೆ, ಅದೆಷ್ಟೋ ಧರ್ಮ ಪ್ರಚಾರಕರು ಬಂದಿರ್ತಾರೆ, ಅವರೆಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಯಾಕೆ? ಏ ಮಾರಾಯ, ಇವ್ರೇನು ಹೇಳ್ತಾ ಇದ್ದಾರೆ? ಹಿಂದೂ ಧರ್ಮ ಯಾವುದೇ ಧರ್ಮವನ್ನು ಸಹಿಸಿಕೊಳ್ಳೋದಿಲ್ಲ ಅಂತೆ. ಮುಂದಿನ ಸಾಲಲ್ಲಿ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ನನ್ನ ಧರ್ಮ ಹಿಂದೂ ಧರ್ಮ ಯಾವುದೇ ಧರ್ಮವನ್ನ ಸಹಿಸಿಕೊಳ್ಳೋದಿಲ್ಲ, ನನ್ನ ಧರ್ಮ ಹಿಂದೂ ಧರ್ಮ ಎಲ್ಲವನ್ನ ಒಪ್ಪಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಏನು ಅದ್ಭುತ ಅಲ್ವಾ? ನಾನಿನ್ನ ಅಕ್ಕ, ನಾನಿನ್ನ ತಮ್ಮ ಅನ್ನುವಂಥದ್ದನ್ನ ಒಪ್ಪಿಕೊಳ್ಳುವಂಥದ್ದು, ಮುಳ್ಳು ತಾಗಿದೆ ಅಂತಂದು ಹೇಳುವಂಥದ್ದು ಸಹಿಸಿಕೊಳ್ಳುವಂಥದ್ದು. ಯಾವಾಗ ಒಪ್ಪಿಕೊಂಡು ಜೀವನವನ್ನು ನಡೆಸ್ತೀವೋ ಆಗ ಮಾತ್ರ ಯಶಸ್ಸಿನ ದಾರಿಯಲ್ಲಿ ನಮ್ಮ ಸನಾತನ ಧರ್ಮ ನಡೆಯುತ್ತೆ ಬಂಧುಗಳೇ. ಆ ನಿಟ್ಟಿನಲ್ಲಿ ಯೋಜನೆಗಳನ್ನು ಹಾಕೊಳ್ಬೇಕಾಗುತ್ತೆ. ನಾವು ಹೇಳ್ತೀವಲ್ವಾ, ಮನೆಯಿಂದ ಏನು ಕೊಡ್ತಾರೆ ಅಂತ ಹೇಳಿ. ಬಹುಶಃ ನಮಗೆಲ್ಲ ರಾಮಾಯಣ ಮಹಾಭಾರತ ಸ್ವಲ್ಪ ಸ್ವಲ್ಪ ಗೊತ್ತು. ಯಾಕೆ? ಆಗಿನ ಸೀರಿಯಲ್ಗಳಿದ್ದಿತ್ತು, ಇವತ್ತು ಅದೂ ಇಲ್ಲ. ಒಮ್ಮೆ ನಾಟಕ ನಡೀತಾ ಇರ್ತದೆ. ಬನ್ನಂಜೆ ಗೋವಿಂದಾಚಾರ್ಯರ ಮಗಳು ಅದ್ಭುತವಾದ ಒಂದು ಕಥೆಯನ್ನು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಒಂದು ಕಡೆ ಒಂದು ನಾಟಕ ನಡೀತಾ ಇರ್ತದೆ. ನಾಟಕ ನಡೆಯುವಂತ ಸ್ಥಳದಲ್ಲಿ ಕೃಷ್ಣ ಸಂಧಾನದ ಕತೆ, ನಾಟಕ ಪ್ರಸಂಗ. ಆ ಕೃಷ್ಣ ಸಂಧಾನ ಆಗುವಂತ ಸಂದರ್ಭದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಪ್ರಾಕ್ಟೀಸ್ ಮಾಡುವಂತ ಸಂದರ್ಭದಲ್ಲಿ ಕೃಷ್ಣ ಕೇಳ್ತಾನೆ, ದುರ್ಯೋಧನ 5 ಗ್ರಾಮವನ್ನ ಪಾಂಡವರಿಗೆ ಬಿಟ್ಟುಕೊಡು, ಸಂಧಾನ ಮಾಡೋಣ ಅಂತ ಹೇಳಿ. ಅದಕ್ಕೆ ದುರ್ಯೋಧನ ಹೇಳ್ತಾರೆ, 5 ಗ್ರಾಮ ಅಲ್ಲ, 5 ಇಂಚು ಜಾಗಿಯನ್ನು ಕೊಡುವುದಿಲ್ಲ ಅಂತ ಹೇಳ್ತಾನೆ. ಹೌದಾ ಅಲ್ವಾ? ಆಯ್ತು, ಪ್ರಾಕ್ಟೀಸ್ ಎಲ್ಲ ಒಳ್ಳೆದ್ರಲ್ಲಿ ಆಯ್ತು. ಸ್ಟೇಜಿಗೆ ಹೋಗ್ತಾರೆ, ವೇದಿಕೆ ಹೋಗ್ತಾರೆ. ಅವತ್ತು ನಾಟಕ ನಡೆಯುತ್ತೆ. ಕೃಷ್ಣ ಕೇಳ್ತಾನೆ, ಏನು? 5 ಗ್ರಾಮಗಳನ್ನ ಪಾಂಡವರಿಗೆ ಬಿಟ್ಟುಕೊಡು ದುರ್ಯೋಧನ ಅಂತ ಹೇಳಿ. ದುರ್ಯೋಧನ ಏನು ಮಾಡ್ತಾನೆ? ದುರ್ಯೋಧನ ಕಾಲಿಗೆ ಬಿದ್ದು ಕೇಳ್ತಾನೆ ಕೃಷ್ಣಂದೇನು? 5 ಗ್ರಾಮ ಅಲ್ಲ, ಸರ್ವಸ್ವವನ್ನು ಕೊಡ್ತೇನೆ ಅಂತೇಳಿ. ಯಾಕೆ? ಗುರುಗಳು ಸಿಟ್ಟಾಗ್ತಾರೆ. ಯಾಕೆ? ನಾಟಕ ಹಾಳಾಯ್ತಲ್ವಾ?
ಏನ್ ಹೇಳ್ಬೇಕಿತ್ತು? 5 ಗ್ರಾಮಲ್ಲಿ 5 ಇಂಚು ಜಾಗವೂ ಕೊಡುದಿಲ್ಲ ಅಂತ ಹೇಳ್ಬೇಕಿತ್ತು. ಆದ್ರೆ ಇವರೇನು ಹೇಳಿದ? ನೀನು ಕೃಷ್ಣ ಕೇಳ್ತಾ ಇದ್ದಿ, ಸರ್ವಾಂತರ್ಯಾಮಿ ಕೇಳ್ತಾ ಇದ್ದಿ, ಇಡೀ ಜಗತ್ತನ್ನೇ ನಿನಗೆ ಕೊಡ್ತೇನೆ, ಎಲ್ಲವನ್ನು ಸರ್ವಸ್ವವನ್ನು ನಿನಗೆ ಕೊಡ್ತೇನೆ ಅಂತ ಹೇಳಿದ ದುರ್ಯೋಧನಿಗೆ ಗುರುಗಳು ಬಂದು ಕೇಳ್ತಾರೆ, ಏನಪ್ಪ ಇದು, ಇಡೀ ನಾಟಕವನ್ನು ಹಾಳು ಮಾಡಿದ್ಯಲ್ಲ ಅಂತೇಳಿ. ಅದಕ್ಕೆ ಆ ಹುಡುಗ ಹೇಳ್ತಾನಂತೆ, ಸಣ್ಣ ಹುಡುಗ ದುರ್ಯೋಧನನ ಪಾತ್ರಧಾರಿ ಹೇಳ್ತಾನಂತೆ, ಇಲ್ಲ ಸರ್, ನನ್ನ ತಾಯಿ ಹೇಳಿಕೊಟ್ಟಿದ್ದಾರೆ, ಕೃಷ್ಣ ಅಂತ ಹೇಳಿದ್ರೆ ಕೊಳಲು ಹೇಳಿಕೊಡ್ತಾನೆ, ಕೃಷ್ಣನ ವೇಷಭೂಷಣದ ಬಗ್ಗೆ ನನಗೆ ಹೇಳಿಕೊಟ್ಟಿದ್ದಾಳೆ. ಅವ ಯಾವಾಗ ಪ್ರಾಕ್ಟೀಸ್ ಮಾಡ್ತಿದ್ನೋ ಅವನ ಹತ್ರ ಕೊಳಲೂ ಇರಲಿಲ್ಲ, ವೇಷಭೂಷಣವೂ ಇರಲಿಲ್ಲ, ಅವ ಸಾಮಾನ್ಯನಾಗಿದ್ದ. ಆದರೆ ಯಾವಾಗ ವೇದಿಕೆಗೆ ಬಂದು ಅವನು ಕೊಳಲೂ ಇದೆ, ಅವನ ವೇಷಭೂಷಣವೂ ಇದೆ, ನನಗೆ ತಾಯಿ ಹೇಳಿಕೊಟ್ಟಿದ್ದಾರೆ, ಏನೋ ಸರ್ವಾಂತರ್ಯಾಮಿ ಶ್ರೀಕೃಷ್ಣ ಅಂತ ಹೇಳಿ. ಇವತ್ತಿನ ತಾಯಂದಿರು ಯಾರು ಹೇಳಿಕೊಡ್ತಾರೆ? ಬಹುಶಃ ನಾವು ಯಾವ ರೀತಿಯಲ್ಲಿ ನಡೀತಾ ಇದ್ದೀವಿ ಅಂತ ಹೇಳಿದ ಒಂದು ಉದಾಹರಣೆ ಕೊಡ್ತೀನಿ ಕೇಳಿ. ಎಲ್ಲವೂ ಸಿಗ್ತಾ ಇದೆ, ಜ್ಞಾನ ಸಿಗ್ತಾ ಇದೆಯಾ? ಒಂದು ಮಗು ಬೆಳಿಗ್ಗೆ 7 ಗಂಟೆಗೆ ಹೇಳುತ್ತೆ, 8 ಗಂಟೆ ಶಾಲೆಗೆ ಹೋಗುತ್ತೆ, 4 ಗಂಟೆ ಮನೆಗೆ ಬರುತ್ತೆ, 5 ಗಂಟೆ ಟ್ಯೂಷನ್ ಹೋಗುತ್ತೆ. ಟ್ಯೂಷನ್ ಹೋಗ್ಲೇಬೇಕು, ಶಾಲೆಗೆ ರಜೆ ಅಣ್ಣ ಮಲ್ಲೇಜ್ ಮಾರೆ, ಟ್ಯೂಷನ್ ಪೋಡಿ. 6 ಗಂಟೆ ಮನೆಗೆ ಬರುತ್ತೆ, 7 ಗಂಟೆಗೆ ಮತ್ತೆ ಓದ್ಲಿಕ್ಕೆ ಕೂತ್ಕೊಳ್ತದೆ, 8 ಗಂಟೆ ಮಲಗ್ತದೆ ಅಂತ ಇಟ್ಕೊಳ್ಳಿ. ಜ್ಞಾನ ಸಿಗ್ತಾ ಇದೆಯಾ? ಖಂಡಿತವಾಗಿಯೂ ಜ್ಞಾನ ಸಿಗ್ತಾ ಇದೆ. ಆದರೆ ಧಾರ್ಮಿಕ ಶಿಕ್ಷಣ ಸಿಗ್ತಾ ಇದೆಯಾ? ಎಲ್ಲಿದೆ ಧಾರ್ಮಿಕ ಶಿಕ್ಷಣ? ನಮ್ಮ ಧಾರ್ಮಿಕ ಶಿಕ್ಷಣದ ನೆಲೆಯಲ್ಲಿ ಹೋಗುತ್ತಾ ಇದೆ ಬಂಧುಗಳೇ. ನಮ್ಮ ಧಾರ್ಮಿಕ ಶಿಕ್ಷಣದ ನೆಲೆಯಲ್ಲಿ ಹೋಗುತ್ತಾ ಇದೆ. ನಾವು ಯಾವ ರೀತಿಯ ಚಿಂತನೆಗಳನ್ನು ಅಳವಡಿಸಿಕೊಡ್ತಾ ಇದ್ದೇವೆ? ರಾಮಾಯಣ, ಮಹಾಭಾರತ, ಭಗವದ್ಗೀತೆಯನ್ನ ಯಾವಾಗ ನಾವು ಓದ್ತೀವಿ? ಯಾರೋ ಒಬ್ರು ಹೇಳ್ತಾರಲ್ವಾ, ಅದನ್ನ ಹರಿದು ಹಾಕಬೇಕು ಅಂತ ಹೇಳಿ, ಆಗ ಓದ್ಲಿಕ್ಕೆ ಕೂತ್ಕೊಳ್ತೀವಿ ಅಲ್ವಾ? ನಾನು ಹೇಳ್ತೀನಿ ಕೇಳಿ, ಒಂದು ಕತೆ, ಸಣ್ಣ ಘಟನೆ ನಡೆಯುತ್ತೆ. ಏನು? ಜಾತ್ರೆಗೆ ತಾಯಿ ಮಗು ಹೋಗ್ತಾರೆ, ತಾಯಿ ಮಗು ಜಾತ್ರೆಗೆ ಹೋಗ್ತಾರೆ. ಜಾತ್ರೆಗೆ ಹೋಗುವಂತ ಸಂದರ್ಭದಲ್ಲಿ ಮಗು ಅಳ್ತದೆ, ಎಂಟು ಬಲೂನು ಬೋಡೆ ಬೋಡು ಅಂತ ಹೇಳಿ ಹೊರಡಾಡ್ತದೆ. ತಾಯಿ ಸಮಾಧಾನ ಮಾಡ್ತಾರೆ. ಮುಂದೆ ಹೋಗುವಾಗ ಸಣ್ಣ ಒಂದು ಆಟಿಕೆ ಕಾಣ್ತದೆ, ಬಸ್ಸು, ಎಂಟು ಬಸ್ಸು ಬೋಡೆ ಬೋಡು ಅಂತ ಹೇಳಿ, ನನಗೆ ಬಸ್ಸು ಬೇಕೇ ಬೇಕು ಆಟ ಆಡ್ಲಿಕ್ಕೆ ಅಂತ ಹೇಳಿ ಹೊರಡಾಡ್ತದೆ. ತಾಯಿ ಮತ್ತೆ ಸಮಾಧಾನ ಮಾಡ್ತಾಳೆ, ಮತ್ತೆ ಅಳ್ತದೆ, ಮತ್ತೆ ಸಮಾಧಾನ. ಮುಂದೊಂದು ಆಟಿಕೆ ನೋಡ್ತದೆ, ಬೇರೆ ಬೇರೆ ಆಟಿಕೆಗಳನ್ನ ನೋಡುವಾಗ ತಾಯಿ ಹೊರಗ್ತಾಳೆ, ಹೇಗಪ್ಪ ತೆಗೆದುಕೊಡೋದು, ಈ ಮಗು ಹೊರಲಾಡ್ತಾ ಇದೆ ಅಂತ ಹೇಳಿ. ಅಷ್ಟಾಗುವಾಗ ಮಗು ತಾಯಿಯಿಂದ ತಪ್ಪಿ ಹೋಗ್ತದೆ. ಆ ರಶ್ಶಲ್ಲಿ, ಆ ಜನಜಂಗುಳಿಯಲ್ಲಿ ಮಗು ತಪ್ಪಿ ಹೋಗ್ತದೆ. ಮಗು ತಪ್ಪಿ ಹೋದಂತ ಸಂದರ್ಭದಲ್ಲಿ ತಾಯಿ ಎಲ್ಲೋ ಇದ್ದಾರೆ, ಮಗು ಎಲ್ಲೋ ಇದ್ದಾರೆ. ಮಗು ಏನ್ ಕೇಳುತ್ತೆ? ಮಗು ಅಳ್ತಾ ಇದೆ, ಜನ ಸೇರಿದ್ದಾರೆ. ಮಗುವಿಗೆ ಯಾರೋ ಒಬ್ರು ಅಳುದನ್ನು ನಿಲ್ಲಿಸು, ಬಲೂನ್ ಕೊಡ್ತಾರೆ. ಮಗು ಏನ್ ಮಾಡ್ತೆ? ಎಂಕ್ ಬಲೂನ್ ಬೋಡ್ಚಿ ಅಮ್ಮನೆ ಬೋಡು ಅಂತ ಹೇಳ್ತಾರೆ. ಯಾರೊಬ್ರು ಬಸ್ ಕೊಡ್ತಾರೆ ಆಟಿಕೆ, ಎಂಕ್ ಬಸ್ ಬೋಡ್ಚಿ ಎಂಕ್ ಅಮ್ಮನೆ ಬೋಡು ಅಂತ ಹೇಳಿ. ನಾವೆಲ್ಲ ಚಿಂತನೆಗಳನ್ನ ಒಟ್ಟು ಸೇರಿಸ್ತಾ ಇದ್ದೇವೆ, ಆದರೆ ಧಾರ್ಮಿಕ ಶಿಕ್ಷಣವನ್ನು ಬಿಡ್ತಾ ಇದ್ದೇವೆ ಬಂಧುಗಳೇ. ನಮ್ಮ ಧರ್ಮ, ಸನಾತನ ಧರ್ಮ, ಆಚಾರ ವಿಚಾರಗಳು ಇವುಗಳನ್ನು ಸ್ವೀಕಾರ ಮಾಡಬೇಕಾಗಿದೆ. ಪರಮ ಪವಿತ್ರವಾದಂತಹ ತಾಯಿಯನ್ನು ಬಿಟ್ಟು ಹಾಕ್ತಾ ಇದ್ದೇವೆ ಅಂತ ಹೇಳಿದೆ. ತಾಯಿ ಅಂತ ಹೇಳಿದ್ರೆ ಸನಾತನ ಧರ್ಮ ಅಂತ ನಾನು ಹೇಳಿರುವಂಥದ್ದು. ಆ ನಿಟ್ಟಿನಲ್ಲಿ ಯೋಚನೆಗಳನ್ನು ಹಾಕ್ಕೊಳ್ಬೇಕಾಗಿದೆ ಬಂಧುಗಳೇ. ನಾವೆಲ್ಲರೂ ಕೂಡ ಹುಟ್ಟಿದಂಥ ಧರ್ಮ ಹಿಂದೂ ಧರ್ಮ. ಈ ಹಿಂದೂ ಧರ್ಮದ ನೆಲೆಗಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸನಾತನ ಧರ್ಮದ ಆದಿಯಾಗಿ ಬಂದಿದ್ದೇವೆ. ಆ ವಿಚಾರಗಳನ್ನು ಪಚರಿಸಬೇಕಾದಂಥ ಬಹುದೊಡ್ಡ ಕಾರ್ಯವನ್ನು ಯಾರು ಮಾಡಬೇಕು ಅಂತ ಹೇಳಿದ್ರೆ ಮಹಿಳೆಯರು ಮಾಡಬೇಕು, ಬೇರೆ ಏನೂ ಅಲ್ಲ. ಒಂದು ಮಗು ತಾಯಿ ಮಾಡಿದ್ದನ್ನೇ ಅನುಕರಣೆ ಮಾಡುತ್ತೆ, ತಾಯಿ ಮಾಡಿದ್ದನ್ನೇ ಅನುಕರಣೆ ಮಾಡುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬೌದ್ಧಿಕವಾಗಿ, ಮಾನಸಿಕವಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಮುಖ್ಯ ಕಾರಣ ಯಾರು ಕೇಳಿದ್ರೆ ಮಹಿಳೆ, ತಾಯಿ. ಆ ತಾಯಿಯ ಸ್ಥಾನವನ್ನ ಇಲ್ಲಿಯವರೆಗೆ ಎಲ್ಲರೂ ಕೂಡ ಬಹಳ ಸುಶ್ರಾವ್ಯವಾಗಿ ಅಂತ ಹೇಳ್ತಾರೆ, ಸಂಗೀತದಲ್ಲಿ ಬಹಳ ಸ್ಪಷ್ಟವಾಗಿ ಅಂತ ಹೇಳ್ತಾರೆ, ನಿರ್ವಹಿಸಿಕೊಂಡು ಬರ್ತಾರೆ. ಆದರೆ ಅದರ ಜೊತೆಗೆ ಧಾರ್ಮಿಕ ಶಿಕ್ಷಣದ ಪಸರುವಿಕೆಯನ್ನು ಯಾವಾಗ ನಾವು ಮಾಡ್ತೀವೋ ಆವಾಗ ಸನಾತನ ಧರ್ಮ ಉಳಿಯುತ್ತೆ. ಶ್ರೀ ಆಶಿಕ್ ಮಾಡೂರು ನಿರೂಪಣೆ ಎಲ್ಲ ಬಾರಿ ಎತ್ತಿದ ಕೈಯಿಂದ ಪನೊಲಿ ಒಂಜಾತ ಕಾರ್ಯಕ್ರಮದ ಸಂಘಟನಾತ್ಮಕವಾದ ಉಳೆಪವನ್ನು ಎಡ್ಡೆಪ್ಪು ಮನ್ಪನಂಚಿನ ಈ ಬಾಲ್ಯದ ಭವಿಷ್ಯ ಎಡ್ಡಾವಡ ತಿಂಗಳನ್ನ ಮಾತಿರನೆಲ್ಲ ಒಟ್ಟು ಅವರಿಗೆ ಆಶೀರ್ವಾದ ಉಪ್ಪಡ ಪನ್ನೊಂದು
ಮಹಾಲಕ್ಷ್ಮಿ ದೇವರನ್ನ ಆವಾಹನ ಮಲ್ತೊಂದು ಅರ್ಘ್ಯ ಪಾದ್ಯ ಉಪಚಾರ ಷೋಡಶೋಪಚಾರ ಮಹಾನೈವೇದ್ಯ ಸಮರ್ಪಣೆ ಮಲ್ತೊಂದು ಮಹಾಮಂಗಳಾರತಿ ಮಲ್ತ ಮಹಾಮಂಗಳಾರತಿ ಮಲ್ತಂಜಿತ್ನ ಈ ಸಮಯನು ದೇವರನ್ನ ಪ್ರಸನ್ನ ಕಾಲ ಅನ್ಪಂಪರಿಗೆ ದಾಯತೆಕ್ಕೊಂಡ ನಮಕ್ಕೊಂಜ ಒಣಸಾಯಿ ಬೊಕ್ಕ ವಾ ರೀತಿ ಸಂತೃಪ್ತಿ ಭಾವನೆ ನಮಕ್ ಪ್ರಾಪ್ತಿ ಆಪುಂಡ ಅಂಜನೆ ದೇವರಿನ ಆವಾಹನ ಮಲ್ತೊಂದು ಅರ್ಘ್ಯಪಾದಿಪಚಾರ ಷೋಡಶೋಪಚಾರ ಪೂಜೆ ಮಲ್ತೊಂದು ಮಹಾಮಂಗಳ ಸಂದರ್ಭಡು ಆ ದೇವಿರಿ ಪ್ರಸನ್ನರಾದಿಪ್ಪರಿಗೆ ಅಂಚಿತ್ನ ಆ ಸಂದರ್ಭಡು ನಮ್ಮ ದಾದ ಗೊಂಜಿ ಅಭೀಷ್ಟ ಸಿದ್ಧಿ ಆವುಡು ಬಣ್ಣದ ಪ್ರಾರ್ಥನೆ ಮಲ್ಪನ ಆ ಪ್ರಾರ್ಥನೆಗೆ ದೇವರು ಗೊಟ್ಟು ತಥಾಸ್ತು ಅಂಚನೆ ಆವುಡು ಪಂಪರಿಗೆ ಆ ಪ್ರಕಾರವಾದ ಕಲಿಗೊಟ್ಟು ನಮ್ಮ ಹೂವೇ ಒಂಜಿ ಪೂಜೆ ಪುರಸ್ಕಾರ ಮಲ್ಪಡುನ್ನಾಣಲ್ಲ ಶ್ರದ್ಧಾ ಭಕ್ತಿ ಪುರಸ್ಕಾರವಾದ ಮಲ್ಪಡು ಬಂದ ಚಾರುಮತಿ ಪಂಡ್ರಂಜಿತ್ನ ಆ ಪಂಜೋಗು ಕನ ಕಟ್ಟಡು ಆ ಕನಟ್ಟು ಮಹಾಲಕ್ಷ್ಮಿ ದೇವಿರ ಬತ್ತದು ಪೂಜೆ ಮಲ್ತಂಡ ಎಡ್ಡೆ ಆಪ ಪಂಡ್ರಂಜಿತ್ನ ಒಂಜಿ ವಿಚಾರ ಬತ್ತಂಡು ಅಂಜನೆ ಆ ಪಂಜು ಮಾತಾ ಮುತ್ತೈದೆರನಕಲ್ ಮಾತ ಸೇರಿಸಾವದು ಯಥಾಶಕ್ತಿಯಾದ ಪೂಜೆನು ಮಲ್ತಲ್ಲ ಅಂಜನೆ ಆ ಪೂಜೆ ನಮಲ ಅಂಜನೆ ಇನಿತೇನ ಯಥಾಶಕ್ತಿ ಮಂಗಳಗಾರ ಮುತ್ತೈದರು ಮಾತಾ ಸೇರೆಂದು ಯಥಾಶಕ್ತಿನ ಪೂಜೆನು ಮಲ್ತೊಂದ ಮಲ್ತಂಜಿನ ಪೂಜೆ ದಾದ ಆ ಪ್ರಾಪ್ತಿ ಆಪುಂಡು ಬಣ್ಣನಾಂಡ ಸೌಭಾಗ್ಯ ಸಂತಾನ ವೃದ್ಧಿ ವಿದ್ಯೆ ಬುದ್ಧಿ ಅಷ್ಟೈಶ್ವರ್ಯ ಮಾತಾ ಪ್ರಾಪ್ತಿಗೆ ಅಷ್ಟೈಶ್ವರ್ಯ ಪಣ್ಣನಾಂಡ ಮನಸ್ಸಿಗೆ ನೆಮ್ಮದಿ ವಿಶೇಷವಾದ ನಮ್ಮ ಮಾನಸಿಕ ವಾಂಜಿ ನೆಮ್ಮದಿ ಪ್ರಾಪ್ತಿ ಅನ್ನೋದನ್ನ ಐದು ಮಲ್ಲ ಐಶ್ವರ್ಯ ಬಹುಲೈಜಿ ಅಂಚಿತ ನಮಕ್ ಬೋಡಾಪಿತ ಮನಸ್ಸಿಗೆ ನೆಮ್ಮದಿ ಸುಖ ಶಾಂತಿ ನೆಮ್ಮದಿ ಪ್ರಾಪ್ತಿಯಾದ ಉತ್ತರೋತ್ತರದ ಅಭಿವೃದ್ಧಿ ಆಪುಂಡು ಬಣ್ಣದ ಶಾಸ್ತ್ರ ವಿಚಾರ ಅವಾಗ ನಾವು ಮಾತೆಲ್ಲ ಒಂಜಪ್ಪೆ ಪತ್ತಪ್ಪೆ ಜೋಕುಲು ಒಂಜಪ್ಪೆ ಜೋಕಲೆಕ್ಕ ಸೇರೊಂದು ಶ್ರದ್ಧಾಭಕ್ತಿ ಪ್ರಸರವಾದ ಮಂತ್ರಚಿತ್ನ ಪೂಜನೆ ಆ ವರಮಹಾಲಕ್ಷ್ಮಿ ದೇವಿ ಸಂಪೂರ್ಣವಾದ ಸ್ವೀಕಾರ ಬಂತಂದು ನಿಖಿಲ್ನ ಅಭೀಷ್ಟ ದಾತ ಮಾತ ಉಂಡ ಐದು ಮಾತ ಆ ದೇವಿಯ ನೆರವೇರ್ಪಾದ ಕೊಡ್ದು ಉತ್ತರೋತ್ತರದ ಅಭಿವೃದ್ಧಿ ಮಲ್ಪಲೇಕ ವರಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಮಲ್ಪಡು ಬಣ್ಣದು ಆ ಮಹಾಮಂಗಳಾರ್ತಿದ ಪ್ರಸನ್ನ ಕಾಡು ಮಾತೆಲ್ಲ ಮಂತ್ರಚಿತ್ನ ಪ್ರಾರ್ಥನೆ ಮಾತೆಲ್ಲ ಪಳ್ಳೆ ಯಾ ದೇವಿ ಸರ್ವಭೂತೇಶೋ ಲಕ್ಷ್ಮೀ ರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ವರಮಹಾಲಕ್ಷ್ಮಿ ದೇವರ ಮಾತಾರವಿಂದಕ್ಕೆ ಗೋವಿಂದಾರಿ ಗೋವಿಂದ ಸರಿಯಾ ಗ್ರಾಮದ
ಭಾಗವಹಿಸಿ ತುಂಬ ಸಂತೋಷದಿಂದ ಭಾಗವಹಿಸಿದ್ದಾರೆ. ಅದು ನಮಗೆ ತುಂಬ ಸಂತೋಷವನ್ನು, ತುಂಬ ಉತ್ಸಾಹವನ್ನು, ಪ್ರೋತ್ಸಾಹವನ್ನು ಕೊಡ್ತಿದೆ. ಪ್ರತಿ ವರ್ಷ ನಡೆಸುವಂತೆ ಈ ವರ್ಷ ಸಹ ನಾವು ನಡೆಸಿದ್ದೇವೆ. ಈ ಉತ್ಸವವನ್ನು ಸಾರ್ವಜನಿಕವಾಗಿ ನಡೆಸಿದ್ದೇವೆ. ಎಲ್ಲ ಮಹಿಳೆಯರಿಂದ ಅವರವರ ಸಹಕಾರವನ್ನೆಲ್ಲ ಧನ ಸಹಾಯವಾಗಲಿ, ವಸ್ತು ರೂಪದಲ್ಲಿ ಆಗಲಿ ನಮಗೆ ನಾವು ಇಲ್ಲಿ ಪಡೆದುಕೊಂಡು ಇದನ್ನು ಮಾಡ್ತಿದ್ದೇವೆ. ಒಂದೇತ ಪೂರ್ವ ತಯಾರಿ ಮಂತೊಂದುಲ್ಲ ಎಂಕಲು ಅಂಚೆನೆ ಕೋಡೆ ಮುರನಿ ಪೂರ ಐತ ಪೂಜೆ ಕಟ್ಟುನ ಕಾಜಿ ಅರಸಿನ ಕುಂಕುಮ ಹೂ ಹಣ್ಣು ಮಾತ ಆಯ್ತಾ ಮಾತ ವ್ಯವಸ್ಥೆನ ಮಾತ ಎಂಕ್ಲ ಸದಸ್ಯರನ್ನ ಕೈ ಜೋಡಿಸೋದು ಮಸ್ತ್ ಖುಷಿಟ್ ಎಂಕಲ ಮಾತ ಸದಸ್ಯ ಈ ಒಂದು ವರಮಹಾಲಕ್ಷ್ಮಿ ಪೂಜೆ ಕೇವಲ ಸಮಾಜ ಬಾಂಧವ್ಯರು ಮಾತ್ರ ಶ್ರಾವಣ ಮಾಸದ ಈ ಒಂದು ಆಷಾಢ ತಿಂಗಳು ನಮ್ಮ ತುಳುಟು ಆಷಾಢ ಪಂಪ ಅಣ್ಣ ಶ್ರಾವಣ ಮಾಸದ 2ನೇ ಶುಕ್ರವಾರ ಈ ಒಂದು ನಡಪನಂಚಿನ ವರಮಹಾಲಕ್ಷ್ಮಿ ಪೂಜೆಗೆ ವಿಶೇಷವಾದ ಕೇವಲ ಸಮಾಜ ಬಾಂಧವ್ಯರ ತಂದೆ ಮಾತಾ ಸಾರ್ವಜನಿಕವಾದ ಮುತ್ತೈದೆಲು ಅಕ್ಕನಕಲು ಸಮಾಜ ಬಾಂಧವ್ಯರು ಸೇರಿದ ನಡಪವನಂಚಿನ ಪೂಜೆ ವರ್ಷ ವಿಜೃಂಭಣೆಯಾದ ಒಂದುಂಡು ನೇಕೆಂಕ್ಲೆನ ಈ ಒಂದು ಮಾತೃ ಸಂಘದ ಗುರ್ಕಾರ್ಲು ಯೋಜನಾ ಸೇವಾ ವಿಭಾಗ ಉಪ್ಪು ಅತ್ತಂಡ ಸೇವಾ ಸಮಿತಿ ಉಪ್ಪು ಅಂಚೆನೆ ಮಹಿಳಾ ವಿಭಾಗದ ಮಾತ ಅಕ್ಕೆನಕ್ಲೆನ ಪ್ರೋತ್ಸಾಹಿ ಕಾರ್ಯಕ್ರಮ ನಡೆತೊಂದುಂಡು ಇಂಚೆನೆ ಈ ಕಾರ್ಯಕ್ರಮ ಏಪಲ ನಡಪೊಂದುಪ್ಪಡು ಅಂಚೆನೆ ಕುಲಸ್ವಾಮಿ ಸೋಮನಾಥ ದೇವರನ ಆಶೀರ್ವಾದದ ಒಟ್ಟುಗು ಸೇರ್ದಿನ ಮಾತೆರೆಗ್ಲ ಅಪ್ಪೆ ಶ್ರೀ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ದೇವರನ ಆಶೀರ್ವಾದ ಉಪ್ಪಡು ಪನ್ಪನ ಎಡ್ಡೆಪ್ಪನು ಬೈಕೊಂದು ಮಾತೆರೆಗ್ಲ ಸೊಲ್ಮೆ ಸಂದೇತ.